ಮಾತ್ರೆಗ್ಲ ಸೊಲ್ಮೆಲು ಪರಮಾತ್ಮನ ಸೃಷ್ಟಿದ ಒಂಜೊಂಜಿ ಮುರುಕ ಪಕ್ಕಿಲೆಗ್ಲ ಒಂಜೊಂಜಿ ವಿಶೇಷ ಉಂಡು ಬಂದುಲೆ ಈ ಲೋಕದ ಪುರಂಚಿತನ ಮಾಮಲ್ಲ ಒಂಜಿ ಮುರುಕವು ಒಂದು ಪಂಡ ನೀಲಿ ಅಜ್ಜೆ ಮೀನು ಅಂಚ ಪಂಡ ಕೆಲವರಿಗೆ ಗಡ್ತಾ ಒಂದು ನೀಲಿ ತಿಮ್ಮಿಂಗಿಲ ಅಂಡ ಬಾರಿ ಎಚ್ಚ ಕಾಲ ಬದುಕುನಂಚಿತ್ತಿನ ಮಾತೆರ್ದು ಎಚ್ಚ ಔಸಪ್ಪುನಂಚಿತ್ತಿನ ಒಂಜಿ ಮುರುಗವು ಒಂದು ಪಂಡ ಅವು ಕಡಲ್ದ ಎಮೆಗೆ ಕಡಲ್ದ ಎಮೆ ಮಾತೆರ್ದು ಎಚ್ಚ ವರ್ಷ ಬದುಕುಂಡು ಅಂಡ ನರಮನೆಗ್ಲ ಔಸ ಪನ್ಪಿನವು ಗಟ್ಟಿಂಡು ನೂತ್ತ ಇರುವ ವರ್ಷ ಮುಟ್ಟಲ್ಲ ನರಮನೆ ಬದುಕರೆ ಸಾಧ್ಯ ಉಂಡು ಬದುಕುತ್ತು ತೋಜಾದೇರು ಕೆಲವರು ಅಂಡ್ ನಮ್ಮ ಪನ್ನಗವನ್ಪ 100 ವರ್ಷ ಆರೋಗ್ಯೋಡು ಬದುಕೊಡು ಒಂದು ಬದಲೆ ನರಮನೆನ ಔಸ ಒಲ್ಪ ಉಪ್ಪುಣು ಒಂದು ಪಂಡ ಬಾರಿ ನಿಧಾನೋಡು ಶ್ವಾಸ ಎರ್ದೆತ್ತೋನ್ವೇರ ಮೆಲ್ಲ ಶ್ವಾಸ ಎರ್ದೆತ್ತೋನ್ವೇರ ಅಕಲೆಗೆ ಔಸ ಹೆಚ್ಚ ಅಂತ ತೆರಿದೇನು ಕೊಲ್ಲ ಅನ್ಪೇರು ಯೋಗ ಶಾಸ್ತ್ರದಲ್ಲಿ ಒಂದೇನೆ ಪನ್ಪುಂಡು ಅಂಡ ನಮ್ಮ ನಡುಟು ಆನಿ ಕಾಲೊಡ್ದು ಇಂಚೆದೆ ಎಡ್ಡೆ ವಾತಾವರಣಡು ಬುಲೆದು ಎಡ್ಡೆ ಅನುಪಾನಡು ಬುಲೆದು ಅತ್ತಂದಂಡ ಎಡ್ಡೆ ಕೆಲಸ ಮಲ್ತದು ಮೇಯ್ನಿರಿಯ ಬೆಂದದು ಬದುಕುದಿನ ಒಂಜ 10 ಜನಕುಲೇರು ಇನಿಕ್ಲ 100 ಕೈತಲನ್ನು ನಡಲ ಗಟ್ಟಿ ಮುಟ್ಟುಡ್ಲೇರು ಅಂಚಿತಿನ ಇನಿಕ್ಲ ಕೆಲವು ಜನಕುಲು ನಮ್ಮ ನಡುಟ್ಲೇರು ಅಕಲೇನ ಪೊಲಬ್ ಮಲ್ಪುಚ್ಚಿತಿನ ನಮ್ಮ ಟಿವಿದ ವಾರದ ಲೇಸು 100 ಕೈತಲದ ಜವನೇರು ಇನ್ನು ಅಂಚಿತ್ತಿನ ಒಂಜಿ 100 ಕೈತಲದ ಜವನೇರು ನಿಕಲೇನು ಪೊಲಬ್ ಮಲ್ಪರೆಲ್ಲ ಆ 100 ಕೈತಲದ ಜವಂದಿ ಬೇತೆ ಇರ್ಲತ್ತು ನಮ್ಮ ಮುಲ್ಕೆ ಕೈತಲದ ಆ ಕೆಂಚನ ಕೆರೆ ಕೈತಲದ ಕೈತಲ್ಡ ಉಪ್ಪುನಂಚಿತ್ತಿನ ಸುನೀತಾ ಕಾಮತ್ ಸುನೀತಾ ಕಾಮತ್ರೇನು ನಿಕಲ ಮಾತೆರ್ನ ಪರವಾದು ಅಂಚನೆ ನಮ್ಮ ಟಿವಿದ ಇಡೀ ಕೂಟದ ಪರವಾದು ಈ ಲೇಸಿಗೆ ಮೋಕಿಡಿದು ಕೊನೋದು ಅಮ್ಮ ಪ್ರಾಯ ಏತ ಅಂಡ್ ಗೊತ್ತು ನೀರಿಗೆ 91 ಅಂಡ್ ದಾಖಲೆ ದಲ ಉಂಡೆ ಬರೀತೀನಿ ಇಂಚ ಗೊತ್ತು ಇಂಚ ಬರೋದಲ್ಲ ದಾಖಲೆ ಲೆಕ್ಕ ಉಂಡು 91 ಲೆಕ್ಕ ಉಂಡು ಜಾತಕ ಉಂಡು ಜಾತಕಲ್ಲ ಉಂಡು ಶುಕ್ಲ ಸಂವತ್ಸರ ಪಂಡ ಸಂವತ್ಸರ ಜಾತಕಡು ಉಂಡು ಅಂಚತ್ರ ಆ ಶುಕ್ಲ ಸಂವತ್ಸರದ ಲೆಕ್ಕ ಪಂಡ ಇನಿಕಿರೆಗು ಸ್ವಲ್ಪ 1 ವರ್ಷ ತಾಗುಂಡಿ ತಾಗ್ದೀನಿ ಮರಾಣಿ ಮರಣಿ ವಂಚೆ ಕೂಡ ಸ್ವಲ್ಪ 1 ವರ್ಷ ಅಂಡ ಬಹುಶಃ ಏರ್ಲ ಪನೇರು ತೂಪಿನಂಚಿತ್ತಿನ ವಾ ಬಂದುಲ್ಲ ಖಂಡಿತ ಒಂದರಿಗೆ ಸ್ವಲ್ಪ ಕರೀನಂದು ಏರ್ಲ ಬಂಡ್ರೆ ಸಾಧ್ಯ ಅನ್ಪೇದ ಮಾತು ಅಂದೆ ನೀರೇ ಪನ್ನೋಡತ್ತ ನೀರು ನಿಲ್ಲದ ಗೊತ್ತಿತ್ತಿನಕಲ್ ಜೋಕುಲ್ ಬರ ಪನ್ನೋಡತ್ತೆ ತರೆ ತೂನಗ ಹೆಚ್ಚ ಬೊಲ್ದಾತಜಿ ಕೂಲಿ ಮಾತ ಕೂಲಿಲ ಎಲ್ಲ ಕೊಡು ಅದೆಲ್ದಿಜಿ ಉಂದೆತ್ತು ಗುಟ್ಟು ಒಂಜಿ ಬಂದಲ್ಲಿ ಸುರುಟು ಆರೋಗ್ಯದ ಗುಟ್ಟು ಬಾರ ಶ್ರಮ ಉಂಡು ಎಂಜನಲ್ಲ ಸ್ವಲ್ಪ ವರ್ಷ ಅನ್ನಾಗ ಮೇಯ್ಪುರ ಇಡೀ ನೆರಿ ಕಟ್ಟದು ಹೋಗ್ಬಿಡು ಹೆಚ್ಚ ಹೌದಾ ಅಂದ ಕೈಪುರ ಪಿಂಚಿಲ್ ಕಟ್ಟದು ನಿಜಪ್ಪ ಗೊತ್ತಾಪ ಒಂದು ಇರು ಎಲ್ಪ ದಾಖಲೆ ತೋಜೋರು ಇರೋ ವರ್ಷ ಕಮ್ಮಿ ತೋಜು ಬಲ್ಲೆ ದಯ ಎಂಚವು ಸಾಧ್ಯ ಸಾಧ್ಯ ಮಾತ್ರ ಒಂಜಿ ಎಂಜಿನ ಜನ ಲಾಯ್ಕ ಆವಡ ಯಾನು ಯಾನು ಒಂದಾವಡ ನಿಮ್ಮ ಮನಸ್ಸಿನ ಎಂಜಿನ ಮಲ್ದಿಜ್ಜಿ ಕೆಲಸ ಮಲ್ಪನಿ ಲಾಯ್ಕರು ಮಾತಾಡಗಳ ಎಂಗಳ ಜಾಯಿಂಟ್ ಪೇಮೆಂಟ್ ಕೂಡು ಕುಟುಂಬ ಅದು ಕುಟುಂಬ ಮಸ್ತ್ ಜನ ಆಯ್ತಂಡ ಒಂದು ಬೆನ್ನಿದಪ್ಪಾಗ ಮಸ್ತ್ ಕೆಲಸ ಮಲ್ತು ಮಲ್ತು ಐಕೆ ನಮ್ಮ ತುಳುಟೊಂಜಿ ಪಾತೆರಂಡು ಮೇಯ್ನುರಿಯ ಬೆನ್ಪಿನಿ ಅದು ಅಂಚನೆ ಅಂಜಾರ ತಿನ್ಪಿನಿ ಅವೇ ಆರೋಗ್ಯದ ಗುಟ್ಟು ಅಂಚನೆ ನೀರಂಚ ಮಲ್ತ ಕೆಲಸನೇ ದುಮ್ಮುಟ್ಟಿನ ಜೀಡೆ ಬತ್ತಿ ಬೊಕ್ಕ ಕೆಲಸ ಜಾಸ್ತಿ ಬಂಜಿನ ಕಡಿಮೆ ಕನ್ನಡ ಕಮ್ಮಿನೆಂಡೆ ಕೆಲವರಿಗೆ ಕೆಪಿಗಂಚ ದೂರ ಯಾನ ಕಣ್ಣು ಒಂಚು ಆಪರೇಷನ್ ಮಲ್ದಣ ಒಂಜಿ ಅಕ್ಕ ಕೊಡ್ಪಂಡಿರ ಕನ್ನಡಕ ಬಡ್ಚಿ ಬುರ್ಚಿ ಬಂಡೆ ಅಕಲೆಗ್ಲ ಬೇಜಾರ ಈ ಕನ್ನಡಕ ಬಡ್ಚಿ ಅತ್ತ ಒಂಜಿ ಕಣ್ಣು ಆಪರೇಷನ್ ಅಣ್ಣ ಬಕ್ಕ ತುಕ ಆಯ್ತ ಬಡ್ಚಿ ಬಂಡಿರ ಅವಾಗ 2-3 ವರ್ಷ ಒಂದೊಂದು ಕಣ್ಣು ಮಾತ್ರ
ಕಣ್ಣದ ಆಪರೇಷನ್ ಏನು ಮಾಡ್ರಿ ಅವು ಗುಂಡೆ ಬೇತದನ್ನ ಸೀಕ ಸಂಕಟೋಡು ಆಸ್ಪತ್ರೆ ಸೇರ್ತೀನಿ ಮರ್ದದೆತ್ತು ಐದು ಜನ ದಾಲಾಜಿ ದುಂಬ ಆತನವರ ಒನ್ನೆಟ ಒಂದು ಆರಾಮ ಹೋಯ್ಪಿನ ಅವು ಸ್ವಲ್ಪ ವರ್ಷಡೋರ ಅಂಡ್ ಅವ್ರು ಲೆಕ್ಕ ಗೇಜೆ ಬಿಡ್ಲೆ ಮಸ್ತ್ ತಿನ್ಪಿನಿಜ್ಜಿ ಅದ ಬಡ ಬಡ ಏನ ತಿನ್ಪಿ ಬೊಕ್ಕ ಬೊಕ್ಕ పేరు వంజిపోడు ఎంచిన వండసపరే పేరు బండి ములు పెద్ద తాంకొంతారా అంద ప్రాణమూజి పెత్తలు తాంకుని తీరపుర బొరిపిని ಅಂದ ಬಕ್ಕ ಹಿಂಗಿನ ಬೆನ್ನಿದೆ ಇಲ್ಲತ್ತ ಎರ್ಮೆ ನಾಲ್ಕು ಎರ್ಲು 4 పెత్తలు ಇತ್ತ ಅಂದ ಆ ಕಡೆಗೆ ಜನ ಉಂಡೆ ಇಕ್ಬಿಟ್ಟೆ ಜನ ಮಲ್ದೇರಿ ಬೊರಿಪಿನ ಬೊರಿಯರು ಯಾರು ಬರಿಪಿನ ಮಾತ್ರ ಮಧ್ಯ 5 ಜನ ಉಂಡು 5 ಜನ ಉಂಡು ಯಾರು ಮಲ್ಪರೇಜಿ ಸರಿ ಬರ್ಪಿನ ಮಾತ್ರ ಬೊಕ್ಕ ಇಲ್ಲಾಡ ಮಸ್ತ್ ಜನ ಐತಾರೆ ಎನ್ನ ಕಣ್ಣ ಮೆಗ್ಗೆ ఆయన ಬಿಡಿದ್ದಿ ಒಟ್ಟಿಗೆ ಅಂದ 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 ದುಂಬು ಏತ್ ಗಂಟೆ ಕೊಂತಾರ ಕಾಡೆ ಕಾಂಡೆ 6 ಗಂಟೆ ಅಲ್ಪ ಕೋರಿ ಕೆಲಪನ ನಿನಗೆ ಲಕ್ಕದ ಕೆಲಸ ಶುರು ಬೇಗ ಆರಕ್ಕೆ ಆತ ಅಂತ ಅಂಚನೆ ಬೊಕ್ಕ ಬಯ್ಯ ಜಪ್ಪುನು ಬಯ್ಯ ಜಪ್ಪುನು ವರಂ 10 ಗಂಟೆ ಆಪುಂಡು ಅಂಜೆ ಲಕ್ಕಿ ಬಿಟ್ಟಿಗೆ ಎಂಚಿನ ಕ್ರಮ ಐತೆ ನೀರ್ನ ಲಕ್ಕ ಪೆಟ್ಟೆಗೆ ಜಾಲ ಕ್ರಮ ಇಜ್ಜಿ ತಿನ್ನರೆ ಎಂಜನ ಚಾಪರ ದುಂಬುಲ ಇಜ್ಜಿ ಚಾ ಮಲ್ಪುಂಡು ಕಾಂಡೆ ಖಾಲಿ ಇತ್ತೆ ಬತ್ತಿನದು ದುಂಬು ತಗೊಳ್ಳೋರಿಗೆಲ್ಲ ಚಾ ಬರುವಂತ ರಜೆ ಇಂಚ ಇರಡಕ್ಕೆ ಅಂದ ಚಾ ಬರ್ಪುಂಡು ಇತ್ತೇನೆ ಬರುವಂತಾರ ಅಂದ ಬೊಕ್ಕ ಇಂಚ ಗಂಜಿ ಇತ್ತೇನೆ ಗಂಜಿ ಎಲ್ಲ ಮಲ್ಪುಂಡು ಎರಡು ಪಿಂಚಿ ಉನ್ಪುಜ ಗಂಜಿ ಇಷ್ಟ ಇಜ್ಜಿ ಗಂಜಿ ಮಲ್ಪೋಡು ಮಸ್ತ್ ಚೆನ್ನಾಯ್ತಿರತ್ತ ಜೋಕುಲ್ ಮಾತಾಯ್ತಾ ಚಾಲ ಅವಲ ಉಂಡು ತುಳುಟು ತಂಜನಗು ಬೆಂಜನ ಬಾಡುದು ಅನ್ಪೇನಿ ಎಂಚಲ ಪೆತ್ತ ಇತ್ತೇನೆ ಮನ್ಪರು ಅಂದ ಅವ್ರದಲ್ಲ ಇಜ್ಜಿ ಅವು ಬೆಂಜನ ಪಡೋನ ಇಜ್ಜಿ ಗಂಜಿ ಜೋಕುಳು ಉಣ್ಪಿನೇ ಕಡಿಮೆ ಶಾಲೆ ಪೋರ್ ದೂರ ಎಂಕಳ ಶಾಲೆ ಮುಲ್ಟ್ ನಡೆದು ಪೋಡು ಮುಲ್ಕೆಗೆ ಅಂದ ಪುನರ್ ಸುರುಕು ಪುನರ್ ಭಾರತ್ ಮಾತಾ ಐಟ್ ಕಲ್ದಾರೆ ಒಂತೆ ಜನ ಮೂಳು ಕಲ್ದಾರೆ ಒಂತೆ ಜನ ಮುಲ್ಕೆಡು ಕಲ್ದಾರೆ ಜೋಕುಳ ಕೆಲಸ ಅವು ಒಂದೊಂದು ಯಾಪಣಿತು ನಿಂಕ ರಾತ್ರಿಗೆ ಏತ್ ಬಿಡ್ತು ಜೊತೆ ಅಂತಾರೆ ದಾಪಂಡಿ ಇತ್ತದಕ್ಕ ಸೀರಿಯಲ್ ಪುರ ದುಂಬಿತ್ತು ಒಂದು ಬೇಗ ನಿಜಿ ಒನ್ಬ ಪತ್ತಾವು ಮಧ್ಯಾಹ್ನ ಗೋನಸ್ ಅಂದ ಮಧ್ಯಾಹ್ನಗ್ಲ ಬಣಸು ಎಪ್ಪನ್ ಬಿಂದಾಲತ್ತಿ ಪುರ್ಸತಿ ಜಾದಾಗ ಪುರ್ಸತಿ ಇಕ್ಕುಜಿ ಬುಲೆ ಮಲ್ತಂತಾರೆ ದುಂಬಿ ಏತು ಬುಲೆ ಇತ್ತಾನೆ ಆರಪ್ಪನಾಗ ಆರೇ ಮಲ್ಪನಿ ಮೂಜಿಬುಳೆ ಅಂದ್ರೆ ನಾವು ರಡ್ಡೆ ಪೂರ ಮಲ್ಪೇರಿ ಆರ ಬೊಕ್ಕ ಒಂಜಿ ರಡ್ಡೆ ಕಂಡ ಮಾತ ನೇಜಿ ಬಡ್ರೆ ಆಪಣ್ಣ ತಂದ ನೀರು ಪುರ ತಿಕ್ಕೊಂತಾನೆ ನೀರು ಹೆಂಗೆ ಅದಾಗ ನೀರು ಕಡೆ ಮೂಲ ಪನೆ ಪುರ ಇತ್ತಾನೆ ದುಂಬು ಹೆಂಗೆ ಪಣ ಬರೋಯ್ತೀನಿ ಪನೆ ಅವೇ ನೀರು ಹೋಯ್ತು ನಿಂತಂಡೆ ಅವಲ್ಲ ಪಾಡ್ತಾರೆ ಬೊಕ್ಕ ಪಂಪು ಬಚ್ಚನ ಬೊಕ್ಕ ಬತ್ತೀನಿ ದುಂಬು ದೊಕ್ಕಲು ಪನೆ ಹೋಯ್ತು ದೈಟಗೆಲ್ಲ ಆಯ್ತವೆ ಕಂಡು ಆಯ್ತವೆ ಒಂದು ನೀರು ಪನೆ ಮಗತ್ತು ಜನ ಮಲ್ಪಟ್ಟು ಏತು ಜೋಕುಲಿ ಆಜಿ ಜೋಕುಳ ಅಂದು ಅವನ್ನಿ ಮರಣ ತೀರ್ಪುಂಡು ಸರಿ 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 ಬೊಕ್ಕ ಇಂಚಿನ ಬರೀ ಈಗ ಇಷ್ಟ ಬಂಡದ ಅದೇ ತರಕಾರಿ ಇಷ್ಟನಾ ಅದು ಎಂಕ ಮೀನು ಆತ ಇಷ್ಟ ಇಜ್ಜಿ ತರಕಾರಿ ಇಷ್ಟ ಬಹುಶಃ ತರಕಾರಿ ತಿಂದಲ್ಲ ಒಂದು ಆರೋಗ್ಯ ಎಡ್ಡೆ ಹಾಕೊಂಡು ಅಂಚ ತರಕಾರಿ ಎಂಕ ಇಷ್ಟ ಮೀನು ಮಸ್ತ್ ಮಂಜಿ ತುಂಡು ಕೆತ್ತಂಡ ಮಸ್ತ್ ಬಡಿಜ್ಜಿ ತಿನ್ನದಾಗ್ಲ ಹಾಪುಜ್ಜಿ ಇತ್ತ ದುಂಬುದ ಕಲೆಗಲ ಇತ್ತದ ಜೋಕುಲೆಲ್ಲ ತುನ್ನಗಿರಿ ದಾದ ವ್ಯತ್ಯಾಸದ ವಿಶೇಷವಾದ ಇತ್ತದ ಜೋಕುಲ ಭಯಂಕರ ದುಂಬುದಲ್ಕ ಪಾಪಾಯ್ಜಿ ಪಕ್ತ ಟಿವಿ ತೂಪಿನಿ ಇತ್ತೆತ್ತುವೆ ಓದು ನಿಜ್ಜಿ ಅವೇ ಒಂಜಿ ಮೊಬೈಲ್ ಒಂಜ ಕಂಪ್ಯೂಟರ್ ಅಂದ ಅವೇ ಕೆಟ್ಟಬೋಡು ನೂತ್ತೊಂಜಿ ಮಂಡೆ ಬೆಚ್ಚ ರೇಟ್ ದುಂಬು ತಕಲು ಮಂಡೆ ಬೆಚ್ಚ ಅಂತ ಕಮ್ಮಿ ಮಲ್ತಂತಾರೆ ಎಂದೆವು ಅಂಚತ್ರ ಹೆಚ್ಚ ವರ್ಷ ಬದುಕು ಅಂತೇರಿ ಅವೇ ಉಂಡು ಎಂಕ್ಲ ಐದು ಪ್ರಾಯ ಆಯ್ತು ಇರೇ ಪ್ರಾಯ ಆಯ್ತು ಜಪ ಇರೇ ಬಕ್ಕಂಜನ ನನಲ ಅಂಜನೆ 90 ವರ್ಷ ಆಗ್ಬೇಕು ಏರ್ಲ ಪನ್ಪುಜರ್ ಐತೆ ಖಾಲಿ ಇರ್ನ ಜಾತಕ ನೋಡಾತೆ ಇರ್ನ ಮೋನೆ ಪನ್ಪುಜಿ ಅದನ್ನ ಇರ್ನ ಜೀವ ಪನ್ಪುಜಿ ದಾದ ಪನ್ಪರೆ ಇತ್ತದ ಜೋಕಲಿ ಗೆಂಚ ಬದುಕೋಡು ಇರ್ನ ದೃಷ್ಟಿ എന്നതിന് ലാക്ക് പേര് ಬಡ್ಚಾನ್ ತಿನ್ಬಿನಿ ಬಡ್ಚಿ ಬಕ್ಕ ಐತೆ ಮಾತ ಬಡ್ಚಾಂಜಿನ ಬಂಡ ಈ ಪಿಜ್ಜಾ ಬರ್ಗರ್ ಪಿದೇಟ್ ಬರ ತಿಕ್ಕು ನಂಜಿನ ಅಂದ ಎಣ್ಣೆದ ಮಾತ ಮಾರ್ಗದ ಬರೀ ತಿನ್ಬಿನಿ ಬಲ್ಲಿ ತಿನ್ಪುಜಿ ಹೆಂಗ ಜೋಕೊಂಡು ತಿನ್ಪುಜಿ ಇಲ್ಲದ ನಿಕುಲ್ಪುರ ದುಂಬು ಏನ್ ತಿನ್ನು ಅಂತಾರೆ ನಿಕುಲ್ಪುರ ದುಂಬು
ಇಲ್ಲದಾನೆ ಹಪ್ಪಲ ಸಂಡಿಗೆ ಅವೇ ತನಿ, ಬೋಳೆ. ಅವು ಗಮ್ಮತ್ತು ಅವೇ ಕೆಲಸ ದುಂಬು ಹಾ, ಹಪ್ಪಳ ಮಲ್ಪನಿ ಚೆಂಡಿಗೆ ಹಾ, ಪಕ್ಕ ಉಡ್ದದ ಹಪ್ಪಳ ಹಾ. ಒಣಸಗು ಮಾತಾಯ್ತು ಪೂರ ಆಯ್ತಲ್ಲ ಎಂಕು ಮಲ್ದ ಮಲ್ತಂತಾರೆ ಇತ್ತೆ ಬರೋ ಇತ್ತೆ ಮಾತಾದಾರಜ್ಜಿ ಮಿಲ್ಲು ಎತ್ತನಿಗೆ ಎಣ್ಣೆ ಕಲೆ ಆ? ಮಿಲ್ಲು ಉಂಡ ಅಲ್ಲರ ಅಲ್ಲರ ನೀರಿಗೆ ಮಾತ್ರ ಪೈಪ್ ಹಾ ಹಾ ಮಿಲ್ಲದಲ್ಲ ಐಜಿ ಬೆಲ್ಲಿದಲ್ಲ ಸರಿ ಅಮ್ಮ ಬಾರಿ ಆರೋಗ್ಯಡು ಉಲ್ಲರು ಇಂಚೆನೆ ಉಪ್ಪುಲೆ ಇಂಕುಲ ಆತಿಗೆ ದೇವರು ಕೊಡಲಾತ್ ಎಡ್ಡ ಆರೋಗ್ಯ ಆರೋಗ್ಯ ಒಂದು ಆಯ್ಕೊಂಡು ಅವನೇ ಅಂಚಿತ್ತಿನ ಆರೋಗ್ಯ ಕೊಡಲಾತ ಕಾಲ ಪಡೋಡು 3 ವರ್ಷ ಎಡ್ಡೆ ಔಷಧಗಳು ಬದುಕಲೇ ಬಂದು ಬನ್ನೊಂದು ಮಾತೇರ ಬರೋದಿಲ್ಲ ಪ್ರಣಾಮಲೇನು ಸೊಲ್ಮೇಲೆ ಎಂಕಲ್ನ ಅಪ್ಪೆ ಎಂಕಲೆಗೆ ಭಾರಿ ಹೆಮ್ಮೆದಾರು ದಯಪಂಡ 5 ವರ್ಷದ ದಿಂಚಿ ಎಂಕುರ್ಲಿ ಎಲ್ಲಿ ಉಪ್ಪು ದಿಂಚಿ ಮಾತಿರೇನಿಲ್ಲ ಎನ್ನ ಮೆಗ್ದೆ ಪಲ್ಲೇನೇನು ಬೊಕ್ಕ ಎನ್ನ ತಿದ್ದೆ ಮೇಲಿನ ಜೋಕುಲೇನಿಲ್ಲ 6ನೇ ಜೋಕುಲು ಪಣದು 6 ಭಾರಿ ಪೊರ್ಲುಡು ಒಂಜಿ ಎಂಕಲೇನು ಮಲ್ಲ ಮಲ್ತೀರು ಐಟ್ ಎಂಕುಲು ಏತ ಆರೇಗ ಕೃತಜ್ಞತೆ ಸಂದಾವಂಡಲ ಅವು ಕಮ್ಮಿ ಅವು ಅತ್ತಂದೆ ಮೂಲು 5 ವರ್ಷದ ದಿಂಚಿ ಎಂಕುಲು ಇಡೇ ಬತ್ತದ ಪಣಂಬುಡು ಇಡೇ ಬತ್ತದ 53 ವರ್ಷ ಆಂಡು ಆನೆ ಇಡೇ ಮುಟ್ಟ ನಿರಕರೆ ತಕ್ಕಲು ಏನಿಲ್ಲ ಇಡೇ ಬತ್ತದ ದಿನೋಲ ಬತ್ತದ 6ನ ಯೋಗಕ್ಷೇಮ ವಿಚಾರಸನ್ನು ಪೋಪೇರು ಎಂಕಲಿಗೆ ಭಾರಿ ಹೆಮ್ಮೆ 6ಲ ಅಂಚೆನೆ ಇಡೀ ಊರ್ದ ಜನಕ್ಕಲೆಗ್ಲ 6 ಬೋಡಾಯಿನ 6 ಎಂಕಲ್ನ ಇಲ್ಲ ಇಡ್ಲಂಚೆನೆ ಅಮ್ಮಂದಿಕೆರೆ ಇಡ್ಲಂಚೆನೆ ಎಂಕಲಿಗೆ ಭಾರಿ ಒಂಜಿ ಆ ಮಟ್ಟಿಗೆ ಒಂಜಿ ಖುಷಿ ಐಕೋಸ್ಕರ ಯಾನ್ಲ ಬೆಂಗಳೂರು ಇತ್ತಂಡಲ ಅದಾಗ ಇಡೇ ಬತ್ತದು ಅಪ್ಪನೆ ಒಟ್ಟು ಒಂತೆ ದಿನ ವರ್ಷೋಡು ಒಂಜಿ 2-3 ತಿಂಗಳು ಮೂಲ ಉಪ್ಪುನ ಅವೊಂಜಿ ಭಾಗ್ಯ ಹೆಂಗೆ ತಿಕ್ಕೋಡು ಪಂಡದು ಯಾನು ಈ ಸರ್ತಿ ಇಡೇ ಬೈದೆ ಇಂಚನೆ ನಡಪಾಡು ಪಂಡದು ಯಾನ ದೇವೇಡ ನಟ ಇಲ್ಲಿ 38 ವರ್ಷ ಆಯಿತು ನಾನು ಬಂದು, ಅಂದರೆ ಮದುವೆ ಆಗಿ ನನಗೆ ಇವರ ಸೊಸೆ ನಾನು ಫಸ್ಟ್ ಸೊಸೆ, ಅವರು ಸೆಕೆಂಡ್ ಸೊಸೆ. ಹಾಗೆ ಆದರೂ ನಾನು ಅಲ್ಲಿ ನಾನು ಓದ್ತಾ ಇದ್ದೆ ಸೆಕೆಂಡ್ ಇಯರ್ ಡಿಗ್ರಿ, ಆದರೆ ಮದುವೆ ಆಯಿತು ಅಷ್ಟು ಬೇಗ. ಮದುವೆ ಆಗಿ ಇಲ್ಲಿ ಬಂದರೂ ನನಗೆ ಹಳ್ಳಿ ಅಂತ ತೋಚಲಿಲ್ಲ, ಯಾಕೆಂದರೆ ನಾನು ಇಲ್ಲಿ ಮನೆಯಲ್ಲಿ ತುಂಬ ಜನ ಒಟ್ಟಿಗೆ ಇದ್ದೇವಲ್ಲ, ಜಾಯಿಂಟ್ ಫ್ಯಾಮಿಲಿ, ಆದ್ದರಿಂದ ಅಷ್ಟೊಂದು ನನಗೆ ಕಷ್ಟ ಎನಿಸಿಲ್ಲ. ಎಲ್ಲ ಮಾತಾಡಲಿಕ್ಕೆ ಕೆಲಸ ಮಾಡೋದೆಲ್ಲ ಒಟ್ಟಿಗೆ ಮಾಡ್ತಿದ್ದೇವೆ ನಾವು, ಹಾಗಾಗಿ ಏನು ಇದು ಅಂತ ಆಗಲಿಲ್ಲ. ಹಾಗೆ ಮತ್ತು ಒಳ್ಳೆ ರೀತಿಯಿಂದ ಎಲ್ಲ ಭಜನೆ ಹಾಡೋದು ಮತ್ತು ಕೆಲಸ ಮಾಡೋದು ಅದು ಎಲ್ಲ ಆಗ್ತಿತ್ತು. ಈಗಿನವರಿಗೆ ಆದರೆ ಸ್ವಲ್ಪ ಹಳ್ಳಿ ಅಂತ, ಈಗಲೂ ಇಷ್ಟು ಇಲ್ಲಿ ಇದಾಗಿದೆ ಆದರೂ ಹಳ್ಳಿ ಅಂತ ಹೇಳ್ತಾರೆ. ಹಳ್ಳಿಗೆ ಬರಲಿಕ್ಕೆ ಹುಡುಗಿಯರು ಒಪ್ಪೋದಿಲ್ಲ, ಮದುವೆ ಆಗಲಿಕ್ಕೆ ಗಂಡು ಮಕ್ಕಳಿಗೆಲ್ಲ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಾವೆಲ್ಲ ಇಲ್ಲಿ ಬಂದು ಖುಷಿಯಿಂದ ಇದ್ದೆವು. ಈಗಲೂ ಸಮೇತ ನಮಗೆ ಇಲ್ಲಿದ್ದರೂ ಏನು ಕಷ್ಟ ಅಂತ ಅನಿಸೋದಿಲ್ಲ. ಎಲ್ಲ ಆದರೂ ಹೊರಗೆ ಹೋದಾಗೆಲ್ಲ ಸಾಮಾನು ತರೋದು, ಇದು ಮಾಡೋದು ಎಲ್ಲ ಮಾಡೋದು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಬರೋದು ಇಲ್ಲ, ಅವರ ಕೆಲಸ ಅವರೇ. ಅಂದರೆ ಅವರ ಕೆಲಸ ಮಾಡಿದ ಮೇಲೂ ಪಾತ್ರೆ ಎಲ್ಲ ತೊಳಿತಾರೆ. ಹಾಂ, ಪಾತ್ರೆ ತೊಳೆದು ಅವರದು ಎಲ್ಲ ಆಯ್ತಲ್ಲ, ಮತ್ತು ದೇವರದ್ದೆಲ್ಲ ಇದು ಮಾಡ್ತಾರೆ. ಎಲ್ಲ ಮಾಡಿದ ಮೇಲೆ ಅವರು ಪಾತ್ರೆ ತೊಳೆಯೋದು, ಅಲ್ಲಿ ಒರೆಸೋದು ಎಲ್ಲ ಮಾಡ್ತಾರೆ. ನನ್ನ ದೃಷ್ಟಿ ಏನಂದರೆ ಇಡೀ ದಿವಸ ಕೆಲಸ ಮಾಡ್ತಾರೆ. ಒಳ್ಳೆಯದ ಮನಸ್ಸಿಗೆ ಇದು ಅಂತ ಇಲ್ಲ, ಜಾಸ್ತಿ ಈ ಚಿಂತೆ ಎಲ್ಲ ಮಾಡಲ್ಲ. ಅಂದರೆ ಚಿಂತೆ ಮಾಡಲಿಕ್ಕೂ ಆಸ್ಪದ ಇರಲಿಲ್ಲ, ಒಳ್ಳೆಯರಿಂದ ನಮ್ಮ ಮಕ್ಕಳೆಲ್ಲ ನೋಡ್ತಿದ್ರು ಅವರನ್ನು. ಹಾಗೆ ಮತ್ತು ನಾವು ಕೂಡ ಒಳ್ಳೆಯ ಮನೆಯಲ್ಲಿ ಇದ್ದೇವಲ್ಲ, ಒಳ್ಳೆ ರೀತಿಯಿಂದ ಇದ್ದೆವು. ಜಗಳ ಇದು ಅದು ಅಂತ ಇದ್ದರೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಲ್ಲ. ಅದೇ ಈಗ ಏಜ್ ಆದಮೇಲೆ ಒಂಚೂರು BP ಇದೆ ಅಂತ ಹೇಳ್ತಾರೆ, ಅದು ಚಿಕ್ಕ ಡೋಸೇಜಿದು ಮಾತ್ರೆ ಅವರಿಗೆ, ಅದೇ ಬೇರೆ ಏನೂ ಇಲ್ಲ. ಹೌದು, ಅಂದರೆ ಭಜನೆ ದೇವರದ್ದು, ಈಗಲೂ ಕೂಡ ಭಜನೆ ನಾವು ಹಾಡ್ತೀವಿ ಮನೆಯಲ್ಲಿ. ಅದಕ್ಕೆ ಅವರು ದೇವರ ಕೋಣೆ ಬಂದು ಅದು ಎಂಡಾಗೋ ತನಕ ಕೂತ್ಕೊಂಡು ಅವರು ಮಾಡಿ ಮತ್ತು ಜಪ ಎಲ್ಲ ಮಾಡ್ತಾರೆ. ಹಾಗೆಲ್ಲ ಮಾಡ್ತಾರೆ. ಮತ್ತು ಸ್ನಾನ ಮಾಡಿ ಬೆಳಗ್ಗೆ ಬಂದ ಕೂಡಲೇ ಕೂಡ ಅವರು ದೇವರ ಜಪ ಎಲ್ಲ ಮಾಡಿ ಕೂತ್ಕೊಳ್ತಾರೆ, ಮತ್ತು ಊಟ ಮಾಡೋದು. ಹಾಗೆ ಕ್ರಮ ಒಂದು ಪಾಲಿಸ್ತಾರಲ್ಲ. ಮತ್ತು ಮಧ್ಯಾಹ್ನ ಒಂಚೂರು ಹೊತ್ತು ಮಲಗ್ತಾರೆ. ಹೌದು, ಹಾಗೆ ಮಲಗಿ ಎಲ್ಲ. ಮತ್ತು ನಾವು ಒಟ್ಟಿಗೆ ಮಾತಾಡೋದು, ಸಂಜೆ ಹೊತ್ತು ಸ್ವಲ್ಪ ಹೊರಗೆ ಮಾತಾಡಲಿಕ್ಕೆ ಕೂತ್ಕೊಳ್ಳೋದು. ಹೌದು, ಇಲ್ಲೇ ನಮ್ಮ ಅಂಗಳದಲ್ಲಿ, ಅಂದರೆ ಹೊರಗೆ ಕೂಡ ಹೋಗ್ತಾರೆ, ಎಲ್ಲ ಕಡೆಗೆ ಹೋಗ್ತಾರೆ ಅವರು ಫಂಕ್ಷನಿಗೆ. ನಿನ್ನೆ ನಾವು ಫಂಕ್ಷನಿಗೆ ಹೋಗಿ ಬಂದದ್ದು, ನನ್ನ ನಾದಿನಿಯ ಸೊಸೆದು ಶ್ರೀಮಂತ ಇತ್ತು. ಹೌದು, ಹಾಗೆ ನಾವು ಎಲ್ಲ ಕಡೆ ಕರ್ಕೊಂಡು ಹೋಗ್ತೇವೆ ನಾವು.
ಎಲ್ಲ ಕಡೆ ಹೋಗಿ ಎಲ್ಲ ತಿರುಗಾಡಿಸಿ ಎಲ್ಲ ಕಡೆ ಹೋಗ್ತೇವೆ. ಮೊನ್ನೆ ಇತ್ತೀಚೆಗೆ ಒಂದು ಮದುವೆ ಇಲ್ಲಿ ಕುಮಟದಲ್ಲಿ ಆಯಿತು, ಅಲ್ಲಿಗೂ ನಾವು ಅವರನ್ನು ಕರ್ಕೊಂಡು ಹೋಗಿದ್ದೇವೆ. ಇಲ್ಲಿಗೆ ಒಬ್ಬರಿಗೆ ಇಲ್ಲಿಗೆ ಅದರ ನಿಲ್ಲಿಸಿ ಹೋಗೋಣ ಅಂತ ಎಣಿಸಿದೆವು. ಅದಕ್ಕೆ ಒಬ್ಬರಿಗೆ ಮನಸ್ಸಿಲ್ಲ ಅಂತೆ, ಅವರಿಗೆ ಬೇರೆ ಕಡೆಯಲ್ಲೆಲ್ಲ ನಾನು ಬರ್ತೇನೆ ಮತ್ತು ಅವರಿಗೆ ಮನಸ್ಸಿದೆ ಅಲ್ಲ, ಯಾಕೆ ತಪ್ಪಿಸೋದು ಅಂತ ಅವರನ್ನು ಕರ್ಕೊಂಡು ಹೋದೆವು. ಅಲ್ಲಿಗೆ ಖುಷಿ ಆಯಿತು ಅವರಿಗೆ ಎಲ್ಲ ನೋಡಿಕೊಂಡು. ಇಲ್ಲ ಅಷ್ಟೇ ಏನು ಆಗಲಿಲ್ಲ ಹಾಗೆ. ನನ್ನ ಅನುಭವದ ಪ್ರಕಾರ ಅವರಿಗೆ ತುಂಬ ತಾಳ್ಮೆ ಹಾಗೂ ಎಲ್ಲರ ಮೇಲೆ ಅನುಕಂಪ. ಹಾಗೆ ಅವರದ್ದು ಏನು ಸ್ವಭಾವ ಅಂದರೆ ಎಲ್ಲರಿಗೆ ಅಡ್ಜಸ್ಟ್ಮೆಂಟ್ ಆಗೋದು. ಮಕ್ಕಳ ಹತ್ರ ಅವರು ಮಕ್ಕಳ ಹಾಗೆ ಅವರ ಒಟ್ಟಿಗೆ ಆಡಿ, ಅವರ ಒಟ್ಟಿಗೆ ಕ್ಯಾರಮ್ ಆಡೋದು, ಇಸ್ಪೀಟ್ ಆಡೋದು ಹಾಗೆಲ್ಲ ಗಮ್ಮತ್ತು ಮಾಡ್ತಾರೆ. ನಮ್ಮ ಜೊತೆ ನಮಗೆ ಬೇಕಾದಾಗೆ ಅಡ್ಜಸ್ಟ್ ಆಗ್ತಾರೆ. ನಾನು ಬಂದಂದಿಂದ ನೋಡ್ತೇನೆ ಅವರ ತಾಳ್ಮೆ ಸ್ವಭಾವ, ಅದೇ ಅವರಿಗೆ ಇದು ಒಂದು ಇಷ್ಟು ಆಯುಷ್ಯ ಕೊಟ್ಟಿತ ಅಂತ ನನಗೆ ಅನಿಸಿಕೆ ನಂದು. ಇಲ್ಲ ಕಿರಿಕಿರಿ ಸ್ವಭಾವ ಇಲ್ಲ. ನಾನು ಕೆಲವೊಮ್ಮೆ ಎಣಿಸ್ಲಿಕ್ಕುಂಟು, ಎಷ್ಟು ಏಜ್ ಆದರೂ ಇವರಿಗೆ ಹೇಗೆ ಇದು ಕಿರಿಕಿರಿ ಸ್ವಭಾವ. ಎಲ್ಲರೂ ಹೇಳ್ತಾರೆ ಅವರ ಅತ್ತೆಯವರು ಹೀಗೆ ತುಂಬ ಕಿರಿಕಿರಿ ಮಾಡ್ತಾರೆ, ರಾತ್ರಿದು ಮಲಗೋದಿಲ್ಲ, ಅದು ಇದು ಅಂತ. ನನಗೆ ಇಷ್ಟು ಏಜ್ ಆದರೂ ಇವರು ನಮಗಿಂತ ಆರೋಗ್ಯವಾಗಿ ಇಷ್ಟು ನಗು ನಗುತ್ತಾ ಇರೋದು ಎಲ್ಲರೊಟ್ಟಿಗೆ ನೋಡುವಾಗ ಅವರದ್ದು ತುಂಬ ಒಂದು ನಾವು ಅನುಸರಿಸಬೇಕಾದ ಸ್ವಭಾವ ಅವರಲ್ಲಿ ಉಂಟು. ಅದು ನಮಗೆ ದಾರಿದೀಪ ಅಂತೇಳಿ ಹೇಳ್ಬೋದು. ಎಲ್ಲ ಹೆಲ್ಪ್ ಮಾಡ್ತಾರೆ. ಯಾರಾದರೂ ಬರೋದಾದರೆ ಅದಕ್ಕೆ ಇದು ಹಾಕು ಎಲ್ಲ ಅಡಿಕೆಯಲ್ಲಿ ಹೇಳಿಕೊಡೋದಿಲ್ಲ. ಅವರು ನನಗೆ ಹತ್ತಿರ ಇದ್ದರೆ ಧೈರ್ಯ ಆಗ್ತದೆ, ಎಷ್ಟು ಜನ ಬಂದರೂ ಸುಧಾರಿಸ್ಬೋದು ಅಂತ ಹಾಗೆ ಆಗ್ತದೆ. ಮತ್ತು ಅಡುಗೆಯಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಮತ್ತು ಎಲ್ಲ ಒಂದು ಅಡ್ವೈಸ್ ಕೊಡ್ತಾ ಇರ್ತಾರೆ. ನಾನು ಇವತ್ತು ನನ್ನ ಚಿಕ್ಕಮ್ಮನ ತಮ್ಮನ ಹೆಂಡತಿ ಮನೆಗೆ ಬಂದಿದ್ದೇನೆ. ಚಿಕ್ಕಮ್ಮನ ತಮ್ಮ ಹೋಗಿ ಸ್ವಲ್ಪ ಸಮಯ ಆಯಿತು. ಅವರ ಹೆಂಡತಿ ಅಂದರೆ ನಮಗೆ ಅತ್ತೆ ಹಾಗೆ. ಚಿಕ್ಕಮ್ಮನ ತಮ್ಮನ ಹೆಂಡತಿ ನಮಗೆ ಮಾವನ ಹೆಂಡತಿ ಅಲ್ವ. ಅವರಲ್ಲಿ ಮುಂಚಿನಿಂದ ಅವರ ಗುಣಗಳನ್ನು ನಾನು ನೋಡ್ತಾ ಬಂದಿದ್ದೇನೆ. ಇಲ್ಲಿ ಹಲವು ಬಾರಿ ಇಲ್ಲಿ ಬಂದಿದ್ದೇನೆ. ಅವರ ಒಂದು ಬಂದರೆ ಎಲ್ಲಿ ಸಿಕ್ಕಲಿ ಅವರದ್ದು ಯೌವನದ್ದು ಗುಟ್ಟು ಏನಂದರೆ ನನಗೆ ಈಗ ಅರ್ಥ ಆಗ್ತದೆ. ಸದಾ ನಗು ನಗುತ್ತಾ ಇರೋದು, ಬಾಯಿ ತುಂಬ ಮಾತಾಡೋದು, ಬಂದವರನ್ನು ಉಪಚರಿಸೋದು, ಎಷ್ಟು ತಿನ್ನಿಸಿದಷ್ಟು ಅವರಿಗೆ ಸಾಕಾಗೋದಿಲ್ಲ. ಮತ್ತು ಕೆಲಸದವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಿದ್ದರು. ಮತ್ತು ಅವರ ಮಕ್ಕಳು ಅವರೊಂದು ಕುಟುಂಬ ಅಂದರೆ ಒಂದು ತುಂಬಿದ ಕುಟುಂಬ. ಆದರೆ ಅವರ ಮಕ್ಕಳು ಬೇರೆಲ್ಲ, ಮೈದುನನ ಮಕ್ಕಳು ಬೇರೆಲ್ಲ. ಮತ್ತು ಅವರ ಮಕ್ಕಳು ಎಲ್ಲರೂ ತುಂಬ ಒಳ್ಳೆಯವರು. ಹೆಣ್ಣು ಮಕ್ಕಳು ಅಷ್ಟೇ, ಎಲ್ಲಿ ಸಿಕ್ಕಲಿ ನನ್ನನ್ನು ಮಾತಾಡಿಸಿದ್ದೇ ಇರೋದಿಲ್ಲ. ತಾಯಿಗೆ ತಕ್ಕ ಮಕ್ಕಳು, ಖಂಡಿತ ಇದು ಎರಡು ಮಾತಿಲ್ಲ ಇದರಲ್ಲಿ. ಹಾಗಾಗಿ ಎಲ್ಲರೂ ಇಲ್ಲಿ ಬಂದು ಅವರು ಹಿರಿಯರಂತ ಹೇಳಿ ಎಲ್ಲರೂ ಬರ್ತಾರೆ. ಬಂದವರನ್ನು ಒಳ್ಳೆ ರೀತಿಯಲ್ಲಿ ಅತಿಥಿ ಸತ್ಕಾರವನ್ನು ಇದು ಮಾಡಿ, ಬಾಯಿ ತುಂಬ ನೆಗಾಡಿ, ಇನ್ನು ಯಾವಾಗ ಬರ್ತಿ ನೀನು ಎಂದು ಕೇಳೋದುಂಟು. ಬೇಗ ಬಾ ಆಯಿತಾ, ನಮಗೆ ಸಹ ಖುಷಿ ಆಗ್ತದೆ ನಿಮ್ಮ ಹತ್ರ ಮಾತಾಡಿ. ಅವರು ಹಾಗೆ ಹೇಳುವಾಗ ನಮಗೆ ಸಹ ಹೋಗುವ ಎಂದಾಗ್ತದೆ. ಆದರೆ ಸ್ವಲ್ಪ ದೂರ ಇರುವುದರಿಂದ ಅವರು ಓಡಿಬಿಟ್ಟು ಸ್ವಲ್ಪ ಬರೋದು ಏನಾದರೂ ವಿಶೇಷತೆ ಇದ್ದರೆ ಮಾತ್ರ. ಹಾಗೆ ಒಂದು ಇಂಥ ಈ ವಯಸ್ಸಿನಲ್ಲಿ 91 ಸುಮಿತ್ರಾ ಕಾಮತ್ರವರು ಭಾರಿ ಒಳ್ಳೆಯ ಒಂದು ಹೆಂಗಸಂದ ಹೇಳೋದ್ರಲ್ಲಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ, ಖುಷಿ ಆಗ್ತದೆ. ಯಾಕೆಂದರೆ ಎಲ್ಲ ಕುಟುಂಬದವರನ್ನು ಒಂದೇ ರೀತಿಯಲ್ಲಿ ಅವರು ನೋಡಿಕೊಂಡು ಗದ್ದೆ ಬೇಸಾಯ ಮಾಡಿಕೊಂಡಿದ್ದ ಜನ, ಎಷ್ಟು ಜನರಿಗೆ ಒಂದು ಅಡುಗೆ ಮಾಡಿ ಹಾಕಿದ್ದಾರೆ ಅವರು, ಎಷ್ಟು ಮಕ್ಕಳನ್ನು ಸಾಕಿ ಸಲಹಿದ್ದಾರೆ. ಆದರೆ ಒಂದು ಹೇಳುವುದಾದರೆ ಹಿರಿಯರು ಒಂದು ತಾಳ್ಮೆ, ಅವರದ್ದು ಸಹನೆ, ಮತ್ತು ಅವರೊಂದು ನಡೆದುಕೊಂಡು ಬಂದ ರೀತಿಯನ್ನು ನೋಡಿ ಅವರ ಮಕ್ಕಳು ಅದೇ ದಾರಿಯನ್ನು ತುಳಿತಾರಂತ ನನಗೆ ಅನಿಸಿಕೆ. ಅವರ ಮಕ್ಕಳು ಹಾಗೆ ಎಲ್ಲರೂ ಹಾಗೆ ಇದ್ದಾರೆ. ಹಾಗಾಗಿ ಅದೊಂದು ಕುಟುಂಬ ನೋಡಲು ಬಹಳ ಖುಷಿ ಆಗ್ತದೆ. ಇಂಥ ಕುಟುಂಬಗಳು ಇರೋದು ಬಹಳ ಅಪರೂಪ. ಇನ್ನು ನಮ್ಮ ಸುಮಿತ್ರಮ್ಮ ಅತ್ತೆಯವರು ಇನ್ನು 91 ಇದು ಆದರೆ ಸಹ ಇನ್ನೂ ಸಹ 18ರ ತರುಣಿಯಾಗಿ ಕಾಣ್ತಾರೆ. ಇನ್ನು 100 ವರ್ಷ ಅವರು ಚೆನ್ನಾಗಿ ಬಾಳಬೇಕು. ದೇವರು ಅವರಿಗೆ ಆರೋಗ್ಯ ಐಶ್ಯ ಕೊಟ್ಟು ಕಾಪಾಡಬೇಕೆಂದು ನೆಮ್ಮದಿ ಬಾಳುವ ಅವರಿಗೆ. ನಿಜವಾಗಿ ಸೊಸೆಯವರು ಚೆಂದ ಮಾಡಿ, ಮಗ ಸೊಸೆಯವರು ಚೆಂದ ಮಾಡಿ ನೋಡ್ತಾರೆ. ಅದೇ ನೋಡಲಿಕ್ಕೆ ಖುಷಿ ಆಗ್ತದೆ. ಈ ಒಂದು ನಮ್ಮ ಟಿ ವಿಯವರು ಇದೊಂದು ನೂದೆಕ್ಕಾಯ್ತಲ್ಲಿ ಜವಾನ್ದಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ಇದನ್ನು ನಡೆಸಿಕೊಡುವವರು ನಮ್ಮ ಟಿ ವಿಯವರು, ನಮ್ಮ ನವೀನ್ ಶೆಟ್ಟರು. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತೇನೆ. ಹಾಗೂ ಇಲ್ಲಿಯ ನಮ್ಮ ಟಿ ವಿಯ ಸಿಬ್ಬಂದಿ ವರ್ಗದವರಿಗೂ, ಹಾಗೂ ಇಲ್ಲಿಯ ನಮ್ಮ ವೀಕ್ಷಕರು ಬಾಂಧವರು ಇದ್ದಾರಲ್ಲ ಅವರಿಗೆ ಸಹ ಅನಂತ ಧನ್ಯವಾದಗಳನ್ನು ನೀಡ್ತೇನೆ.